ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವು ತಾಲೂಕು ನಿಡಗಲ್ ಹೋಬಳಿಯ ಸಿಕೆಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಿಕೆಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಡಿಪಿಒ ಅಧಿಕಾರಿಗಳಾದ ನಾರಾಯಣ್, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಪ್ರಜೆಗಳು, ತಾಯಂದಿರು, ಪೋಷಕರು ಎಲ್ಲರೂ ಸೇರಿ ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಅರಿವು ಮೂಡಿಸಬೇಕು. ಈ ಮೂಲಕ ಬಾಲ್ಯ ವಿವಾಹವನ್ನು ತಡೆಯಬೇಕು ಎಂದರು. ನಾವು ಅಧಿಕಾರಿಗಳು, ಪಿಡಿಒ, ಆರ್ಐಗಳ ಜೊತೆ ಇರುತ್ತೇವೆ. ಶಾಲಾ ಮುಖ್ಯೋಪಾಧ್ಯಾಯರು ಸೇರಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಾಗಿರುತ್ತಾರೆ. ಬಾಲ್ಯ ವಿವಾಹ ಮಾಡಿದರೆ ಕನಿಷ್ಠ 2 ವರ್ಷ ಜೈಲು ಶಿಕ್ಷೆಯಾಗುತ್ತದೆ. ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿದರೆ ಹೆಣ್ಣು ಮಕ್ಕಳು ದೈಹಿಕ ಹಾಗೂ ಮಾನಸಿಕವಾಗಿ ಅನಾರೋಗ್ಯಕ್ಕೆ ಒಳಗಾಗಬಹುದು. ತಾಯಂದಿರ ಮರಣ ಕೂಡ ಹೆಚ್ಚಾಗಿ ಸಂಭವಿಸುತ್ತದೆ. ಬಾಲ್ಯ ವಿವಾಹ ಮಾಡಿದರೆ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಇದೇ ವೇಳೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಮ್ಮ, ಈರಣ್ಣ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಮಪ್ಪ, ಪಿಟಿ ಮಾಸ್ಟರ್ ಲಕ್ಷ್ಮೀನಾರಾಯಣ್, ವಿಶ್ವೇಶ್ವರಯ್ಯ ಮುಖ್ಯೋಪಾಧ್ಯಾಯರು, ಮೇಲ್ವಿಚಾರಕರು ಜಯಲಕ್ಷ್ಮಿ, ಪೋಷಣಾ ಅಭಿಯಾನ ಸಂಯೋಜಕರಾದ ಪ್ರದೀಪ್ ಹಾಗೂ ಸುತ್ತಮುತ್ತಲಿನ ಸಿಕೆಪುರ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರು, ಊರಿನ ಗ್ರಾಮಸ್ಥರು ಹಾಗೂ ಶಾಲೆಯ ಮಕ್ಕಳು ಹಾಜರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಹಾಗೂ ಆರೋಗ್ಯ ಇಲಾಖೆ ಮತ್ತು ನಮ್ಮ ಸಿಕೆಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಬಾಲ್ಯ ವಿವಾಹ ಶಿಕ್ಷಕ ಅಪರಾಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸಹ ಶಿಕ್ಷಕರು ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಎಲ್ಲ ಸಾರ್ವಜನಿಕರುಗಳಿಗೆ ಈ ಕಾರ್ಯಕ್ರಮವನ್ನು 2022-23 ಸಾಲಿನಿಂದ ಈಗಾಗಲೇ ಎಲ್ಲ ಪಾವಗಡ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಏನಂತಂದರೆ, ಮಕ್ಕಳಿಗೆ ಈಗಾಗಲೇ ಹಿಂದೆ ಏನಾಗ್ತಿತ್ತು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿತ್ತು. ಈಗ ಆ ಹಿಂದೆ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಈಗ ಏನಿದ್ರು ಹೆಣ್ಮಕ್ಳಿಗೆ 18 ವರ್ಷ, ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸು ದೃಢೀಕರಣ ಕೊಟ್ಟು, ಅದಾದಮೇಲೆ ಬೇರೆ ಕಡೆ ಟ್ರಸ್ಟು, ಇನ್ನೊಂದು ಬೇರೆ ಕಡೆ ಮದುವೆ ವಿವಾಹ ಬೇರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತಂದರೆ ಈಗ ಎಲ್ಲ ಡಾಕ್ಟರ್ ಕಡೆಯಿಂದ ದೃಢೀಕರಣ ಪತ್ರ ಬೇಕು. ಏನೋ ಟ್ರಸ್ಟಲ್ಲಿ ಮದುವೆ ಆಗ್ತದೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಹೆಣ್ಣುದಾಗಲಿ ಗಂಡುದಾಗಲಿ ಆ ದೃಢೀಕರಣ ಪತ್ರ ಮತ್ತು ಆಧಾರ್ ಕಾರ್ಡು, ಬೇರೆ ಬೇರೆ ದಾಖಲಾತಿಗಳು, ಶಾಲಾ ದಾಖಲಾತಿಗಳು ಅವೆಲ್ಲ ಪಡೆದು ಕಾನೂನು ರೀತಿಯಾಗಿ ಇದ್ರೆ ಮಾತ್ರನೇ ಆ ಮದುವೆ ಮತ್ತು ವಿವಾಹ ಕಾರ್ಯಕ್ರಮ ನಡೆಯೋದು. ಈಗಾಗಲೇ ಹಿಂದೆ 15 ವರ್ಷ, 14 ವರ್ಷ ಮತ್ತು ಬೇರೆ ಬೇರೆ ವರ್ಷ ಹಂಗಾಗಿ ಹಿಂದೆ ಭಾಳ ವಿವಾಹ ಆಗೋಗ್ತವೆ. ಹಾಗಾಗಿ ಸರ್ಕಾರ ಗಮನ ಹರಿಸ್ಕೊಂಡು ಜನಗಳಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಮ್ಮ ಘನ ಸರ್ಕಾರ ಬಾಲ್ಯ ವಿವಾಹ ಮಾಡಿದರೆ ಶಿಕ್ಷಕ ಅಪರಾಧ ಅಂತ ಹೇಳ್ಬಿಟ್ಟು ಈಗಾಗಲೇ ಅದಕ್ಕೆ ಸರ್ಕಾರ ಒಂದು ನಿಯಮ, ಒಂದು ಕಾಯ್ದೆ, ಬೇರೆ ಬೇರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಈಗಾಗಲೇ ಅದು ಕಾನೂನು ಪರಿಪಾಲನೆ ಆಗ್ತಾ ಇದೆ. ಈಗಾಗಲೇ ಹಿಂದೆ ಸುಮಾರು ಪ್ರಕರಣಗಳು ಹೀಗಾಗಿ ಮಕ್ಕಳು ಮತ್ತು ಎಲ್ಲರೂ ಮಕ್ಕಳು ಬೇರೆ ಬೇರೆ ಕಡೆ ಹೋದ್ರು, ತಿರ್ಗ ಮತ್ತೆ ಏನಾದರೂ ಬೇರೆ